ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಪ್ರತಾಪ್ ಸಿಂಹ ನಾಯ್ಕ ಅವರನ್ನು ಗೌರವಾಧಾರದ ಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಇವತ್ತು ದುಃಖಪ್ಪ ಬಗ್ಗೆ ಇವರು ಸ್ವಾಗತಿಸಿದ್ದೇವೆ. ಹಾಗೆ ನಮ್ಮ ಮತ್ತೊಬ್ಬ ಅತಿಥಿ ಯಲಹಂಕಬೆಟ್ಟು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಉಮೇಶ್ ಪೂಜಾರಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ ಸಂತೋಷ್ ಕುಮಾರ್ ಪೂಜೆ ಇವರು ಸ್ವಾಗತಿಸಬೇಕು ಅಂತ ಹಾಗೆ ಯಲಹಂಕಬೆಟ್ಟು ಗ್ರಾಮ ಪಂಚಾಯತ್ ಪ್ರಥಮ ಪ್ರಜೆ ನಮ್ಮ ಆತ್ಮೀಯ ಆದಂತಹ ಹಾಗೆ ನಮ್ಮೊಂದಿಗಿರುವಂತಹ ಮತ್ತೊಬ್ಬ ಅತಿಥಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವಂತಹ ಶ್ರೀ ಗಣೇಶ್ ಅವರು ಕೂಡ ನಮ್ಮೊಂದಿಗೆ ನಿವೇದಿಕೆಯಲ್ಲಿದ್ದಾರೆ. ಇವರು ಕೂಡ ಆತ್ಮೀಯವರು ಸ್ವಾಗತಿಸಿದ್ದಾರೆ. ಅಬ್ದುಲ್ ಹಮೀದ್ ಇವರನ್ನು ಸ್ವಾಗತಿಸಬೇಕೆಂದು ಮಾಡಿಕೊಟ್ಟಿದ್ದಾರೆ. ಅಬ್ದುಲ್ ಹಮೀದ್ ಯಾಗಿ ಅವರ ನಮ್ಮ ಮಿತ್ರ ಕಬಡ್ಡಿ ಪಂದ್ಯಾಟದ ಆಯೋಜಕ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂತಹ ಸಹಕಾರ ಹೊಂದಿತ್ತು ತಮ್ಮ ಪುಟಾಣಿ ಮಕ್ಕಳೊಂದಿಗೆ ಇಲ್ಲಿವರೆಗೆ ಬಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ನಾಡಗೀತೆಯನ್ನು ಹಾಡಿಸಿ ಇವರಿಗೆ ಸೂಕ್ತವಾದಂತಹ ಮಾರ್ಗದರ್ಶನ ನೀಡಿ ಬೆಳೆಯುವ ಈ ಮೊಳಕೆಯನ್ನು ಸಿರಿಯಾಗಿ ಬೆಳೆಸಲು ಕಂಕಣ ತೊಟ್ಟಿರುವಂತಹ ನಾರಾಯಣಗುರು ವಸತಿ ಶಾಲೆಯ ಪ್ರಿನ್ಸಿಪಾಲ್ ಸಂತೋಷ್ ಅವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ಹರೀಶ್ ಅವರು ಸ್ವಾಗತಿಸಬೇಕು ಅಂತ ನಾನು ಮಾಡಿಕೊಟ್ಟೇನೆ. ಹಾಗೆ ಹಿರಿಯರಾದಂತಹ ಲಿಂಗಪ್ಪ ಟೈಲರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಈಗ ಒಪ್ಪಂದಿದ್ದು ಕೂಡ ಬಳಿಕಾರರು ಇಂದಿನ ಈ ಸೂರ್ಯ ಕ್ರೀಡಾ ಜ್ಯೋತಿಯ ಮೆರವಣಿಗೆಗೆ ಶಾಲೆ ನೀಡಿದಂತಹ ಶ್ರೀ ರಾಮಾಂಜನೇಯ ಭಜನಾ ಮಂದಿರದ ಎಲ್ಲ ಸದಸ್ಯರಿಗೆ ಹಾಗೂ ಜೈ ಹನುಮಾನ್ ಭಜನವನ್ನು ಬಸವನಗುಡಿ ಪಂಚಗಟ್ಟೆ ಬಸವೇಶ್ವರ ದೇವಾಲಯದಿಂದ ಹೊರಟಂತ ಕ್ರೀಡಾ ಜ್ಯೋತಿಯ ಜವಾಬ್ದಾರಿ ವಹಿಸಿಕೊಂಡಂತ ಜೈ ಹನುಮಾನ್ ಭಜನಾ ಮಂದಿರ ಮತ್ತು ಗಜೇಕರ್ ವಿಭಾಗದ ಎಲ್ಲ ನಮ್ಮ ಕಾರ್ಯಕರ್ತರು ಕ್ರೀಡಾಭಿಮಾನಿಗಳು ಇವರಿಗೂ ಕೂಡ ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಪತ್ರಕರ್ತರ ಮಿತ್ರರು ವರದಿಗಾರರು ಬಂದಿದ್ರೆ ಇವರು ಕೂಡ ಸ್ವಾಗತವನ್ನು ಬಯಸ್ತಾ ಹಾಗೆ ಆಗಮಿಸಿದಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಮತ್ತು ತೀರ್ಪುಗಾರ ಸಂಭ್ರಮದ ಆಗಮಿಸಿದ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಪ್ರೀತಿಯ ಸ್ವಾಗತ. ಪ್ರತಾಪ್ ಸಿಂಹ ನಾಯ್ಕರಿದ್ದಾರೆ. ಪಾಪ ನಾನು ಅವರಿಗೆ ಕಾಗದ ಹೋಗ್ಲಿಕ್ಕಾಗಲಿಲ್ಲ. ಆದರೂ ಕೂಡ ಎಲ್ಲ ಕ್ರೀಡಾಭಿಮಾನಿಗಳ ಮತ್ತು ಕ್ರೀಡಾಪಟುಗಳ ಮೇಲೆ ಮತ್ತು ಸಂಸ್ಕೃತಿಯ ಮೇಲೆ ಪ್ರೀತಿಗೆ ಬಂದಂತ ನಮ್ಮೆಲ್ಲರ ನಾಯಕ, ನಮ್ಮೂರಿನ ನಾಯಕ ಅದುವೇ ಪ್ರತಾಪ್ ಸಿಂಹ ನಾಯಕ, ನಿಮಗೆ ನನ್ನ ಪ್ರೀತಿಯ ಸ್ವಾಗತ. ಅವ್ರು ಮಾಡಿದರೆ ನನ್ನೊಂದು ಎಕ್ಸ್ಟ್ರಾ ಅವರಿಗೆ ಯಾಕೆ ಹೆಸರ ಅಂದ್ರೆ ನಮ್ಗೆ ಒಂದು ಮ್ಯಾಚ್ ಆಗಬೇಕು ನಿಮ್ಮ ಲೆಕ್ಕ ಸ್ವಸ್ತಿ ಕಳಿಸಿಗೆ ಒಂದು ಮ್ಯಾಚ್ ಅವರ ಅನುದಾನದಿಂದ ಒಂದು ಮ್ಯಾಚ್ ಕೊಡಿಸ್ಬೇಕಂತ ನಾನು ವಿನಂತಿ ಮಾಡ್ತಿದ್ದೇನೆ. ಜಗನ್ಕೋಟು ಹಾಗೂ ಪ್ರಸನ್ನ ನಿಮ್ನರವರು ಪ್ರಸನ್ನರ ಹತ್ರ ನನ್ನ ಆತ್ಮಶ್ರೀ ಚೌಟರು ಅಂದರೆ ಭಾರಿ ನನಗೆ ಭಾರಿ ಒಂದು ದೇವಸ್ಥಾನ. ನಮ್ಮ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ 403 ಜೋಡಿ ಮದುವೆ ಮಾಡಿದರೆ ಅದು ನಮ್ಮ ಇಂಥ ಒಂದು ಸಂಘಟನೆಯಲ್ಲಿ ಹಾಗೆ ಕಾರಣ ದೇವರಂತ ದಾನಿಗಳು. ನನಗೆ ಆಸ್ತಿ ಅವರು ದೇವರೇ ದಾನಿಗಳೇ ನನ್ನ ದೇವರು. ಹಾಗಾಗಿ ದೇವರಂತ ದಾನಿಗಳಿಂದ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ನೀವೆಲ್ಲ ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳು ನನ್ನ ಪ್ರತಾಪ್ ನಾಯ್ಕ ದಯಮಾಡಿ ನಮಗೆ ಮ್ಯಾಚ್ ಒಂದು ಮ್ಯಾಚ್ ನಿಮ್ಮ ಲೆಕ್ಕದಲ್ಲಿ ಕೊಟ್ಟರೆ ಬರೀ ಉತ್ತಮ ಅಂತ ಹೇಳ್ತಾ ಒಂದು 5 ಲಕ್ಷ ಸರ್ಕಾರದ ನಮಗೆ ಪಾಪ ಕನ್ನಡ ಜಿಲ್ಲಾ ಪಂಚಾಯತ್ ಇರುವಾಗ ಎಲ್ಲರಿಗೂ ದುಡ್ಡು ಕೊಡ್ಲಿಕ್ಕಾಗಲಿಲ್ಲ. ಲಾಸ್ಟ್ ಪ್ರಕಾಶ್ ಬೇಡಿದೆ ನಿಮ್ಮ
ಅವರು ಅಂದ್ರೆ ಬೇಡ ನಾನಿದ್ದೇನೆ ಜಾಗ ನಾನು ಕೊಡ್ತೇನೆ ಅಂತ ಹೇಳಿ ನಿರಂತರವಾಗಿ ಸುಮಾರು 250 ಕೋಟಿ ಮೇಲ್ಪಟ್ಟು ಆದಂಥ ಕಟ್ಟೆ ಮನೆ ಮನೆ ಜಾಗದಲ್ಲಿ. ಹಾಗಾಗಿ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಿದ ಪಂಚಾಯತ್ ಅಧ್ಯಕ್ಷರಿಂದ ವಿಜಯಕುಮಾರ್ ನಮ್ಮೆಲ್ಲರ ಆಸ್ತಿ ಕಟ್ಟೆ ಮನೆ ಪೂಂಜಾಲ್ ಕಟ್ಟೆಗೆ ಒಂದು ಪೂಂಜಾಲಿಗೆ ಪಟ್ಟಾಭಿಷೇಕ ದಿನ. ನಿನ್ನೆ ಮೊನ್ನೆ ನಾವು ಆ ಪೂಜೆಯಿಂದ ಮಾಲೆ ಹಾಕಿ ಸ್ವಾಗತ ಮಾಡಿದ್ವಿ. ಮತ್ತೆ ಪೂಜೆಯಾಗಿತ್ತು. ಕಟ್ಟೆ ಮನೆಯವರು ಬರಬೇಕಿತ್ತು. ನೀವೆಲ್ಲ ಬರ್ತಿದ್ರೆ ನಿಮ್ಮ ಮನೆತನದ ಹೆಸರು ಒಂದು ಆ ಕಟ್ಟೆ ಮನೆಯಲ್ಲಿ ಹೋಗಿ ಪೂಜೆ ಹೋಗಿ ಕೂತು ಮಾಲೆ ಹಾಕುವಾಗ ಪೂಜೆಗೆ ಮಾಲೆ ಇತಿಹಾಸ ಅವರು ಹೇಳ್ತಾರೆ. ಆ ಮಾಲೆ ಹಾಕಿದ್ದಕ್ಕೆ ಮುಂಜಾವ ಕಟ್ಟೆ ಅಂತ ಹೆಸರಾಯಿತು. ಹೀಗಾಗಿ ಅಂಥ ಒಂದು ಕಟ್ಟೆ ಮುಂಜಾನ ಕಟ್ಟೆಯ ಉತ್ಸವವನ್ನು ಸುಮಾರು 140 ಜನರಲ್ಲಿ ಹಿರಿಯರನ್ನ ಗೌರವಿಸಿದ್ದೇವೆ. 140 ಜನ ಹಿರಿಯರನ್ನ ಗೌರವಿಸಿದ್ದೆ ಅಂತ ನಾವು ಒಂದೇ ವೇದಿಕೆಯಲ್ಲಿ ಗೌರವಿಸಿದ್ದೆ ಅಂತ ಒಂದು ವ್ಯವಸ್ಥೆ ನಮ್ಮ ಸಂಘಟನೆಯಿಂದ ಆಗ್ತಾ ಇದೆ. ಎಲ್ಲ ಕ್ಲಬ್ಬಿನ ಅಧ್ಯಕ್ಷರು ನಮ್ಮ ಬಂಟ್ವಾಳ ಚಾನೆಲ್ನ ನಮ್ಮ ನ್ಯೂಸ್ ಚಾನೆಲ್ನ ರಾಜೇಶ್ ತಿಮ್ಮದಲ್ಲಿ ಎಲ್ಲರ ಅಬ್ದುಲ್ ಹಮೀದ್ ಇರ್ಬೋದು, ಎಲ್ಲರ ಸಹಕಾರದಿಂದ ಕಬಡ್ಡಿ ಬಗ್ಗೆ 30% ಬೆಳೀತಿದೆ. ಒಟ್ಟು ಕಬಡ್ಡಿ ಇಷ್ಟು ಕಬಡ್ಡಿಯಲ್ಲಿ ದೇಶಾಭಿಮಾನ ಬೆಳೀತಾ ಇದೆ. ನಾವೆಲ್ಲ ಕೈ ಹಿಡಿದು ಮಣ್ಣಿಗೆ ಭೂಮಿಗೆ ಪೂಜೆ ಮಾಡಿ ಆಡದಿದ್ರೆ ಅದು ಒಂದೇ ಕ್ರೀಡೆ, ಅದು ಕಬಡ್ಡಿ ಪಂದ್ಯ ಅಂತ ಕಬಡ್ಡಿ ನಾವೆಲ್ಲ ಒಂದೇ ಭಾರತ ಭಾವನೆಯನ್ನು ಮೂಡಿಸುವಂಥ ಕ್ರೀಡೆ ಅದು ಕಬಡ್ಡಿ ಪಂದ್ಯ ಅಂತ ಕಬಡ್ಡಿಗೆ 30% ಒಂದು ಒತ್ತಡ ಕೊಟ್ಟಿದ್ದೇವೆ. ಹಾಗಾಗಿ ಈ ಒಂದು ಪಂದ್ಯಕ್ಕೆ ಸನ್ಮಾನ್ಯ ಜಗನ್ನಾಥ್ ಚೌಟು ಅವರಿಂದ ಉದ್ಘಾಟನೆ ಕೂಡ ನಾವು ಮಳೆ ಅಲ್ಲಿ ಹಾಜರಾತಿ ತಿಳಿಸ್ತೇವೆ. ಆದ್ರೆ ಈಗ ನಿರಂತರವಾಗಿ ಮಳೆಯಿಂದ ಒಂದು ರಕ್ಷಣಾ ಕವಚವಾಗಿ ದೊಡ್ಡ ಕ್ರೀಡಾಂಗಣವೇ ನಿರ್ಮಾಣವಾಗಿದೆ. ಶಾಸಕರು ಒದಗಿಸಿದ್ದಾರೆ. ಹಾಗೆ ಇಂಟರ್ಲಾಕ್ ಅಳವಡಿಕೆ ಆಗಿದೆ. ಮುಂದೆ ನಮಗೆ ನಿರಂತರ ಕಬಡ್ಡಿಗೆ ಮ್ಯಾಟ್ ಅನ್ನು ಪ್ರೋತ್ಸಾಹಿಸಬೇಕು ಕೇಳ್ತಾ ಇದ್ದಾರೆ. ಗ್ಯಾಲರಿಯ ವ್ಯವಸ್ಥೆಗಾಗಿ 50 ಲಕ್ಷ ಈಗಾಗಲೇ ಪ್ರಧಾನ. ಅದಕ್ಕೆ ಕೂಡ ಕೆಲವರು ರಾಜಕೀಯ ತಂಡಗಳಾಗಿ ತೊಡಗುಗಳು ಆಗ್ತಾ ಇದ್ದಾರೆ. ಅದಕ್ಕೆ ಅಂತ ಯಾವುದೇ ಅವ್ಯವಸ್ಥೆ ಆಗಿ ಅದರ ನಾವು ಕೂಡ ಮಾಡಿಕೊಡ್ತಿದ್ದೇವೆ. ಮುಂದೆ ಉದ್ಘಾಟನಾ ಸಮಾರಂಭದ ಸಮಾರಂಭಕ್ಕೆ ನಾವು ಮುಂದೆ ಇದ್ದೇವೆ. ದೀಪ ಪ್ರಜ್ವಲನೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನಮ್ಮ ಏಕಲವ್ಯ ಪ್ರಶಸ್ತಿ ವಿಜೇತ ದಿವಂಗತ ಉದಯ ಚೌಟ ಇವರ ಅಣ್ಣನಾದಂಥ ಶ್ರೀ ಜಗನ್ನಾಥ್ ಚೌಟ ಇವರ ದಿವ್ಯಾವಸ್ಥೆಯಿಂದ ದೀಪ ಪ್ರಜ್ವಲನೆಗೊಂಡಿದೆ. ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಇದೀಗ ದೀಪ ಬೆಳಗಿಸುವ ಮುಖೇನ ಉದ್ಘಾಟನೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಇದೀಗ ದಿವಂಗತ ಉದಯ ಚೌಟ ಇವರ ಉದಯ ಚೌಟ ಪ್ರಶಸ್ತಿ ಕೊಡಿಸಿರುವಂತಹ ಗಣ್ಯರಿಗೆ ಉತ್ಕೃಷ್ಟವಾಗಿ ಚಾಲನೆಗೆ ಬಂದಿದ್ದಾರೆ. ಸ್ವಸ್ತಿ ಉತ್ಕೃಷ್ಟವಾಗಿ